ಆಳ್ವಾಸ್ ವಿರಾಸತ್ ಕಾರ್ಯಕ್ರಮಗಳು ಜನವರಿ 4ರಿಂದ 6ರವರೆಗೆ 3 ದಿನಗಳ ಕಾಲ ಮೂಡಬಿದಿರೆಯ ಪುತ್ತಿಗೆ ವಿವೇಕಾನಂದ ನಗರದ ಆಳ್ವಾಸ್ ಆವರಣದಲ್ಲಿ ಅದ್ದೂರಿಯಾಗಿ ವೈವಿಧ್ಯಪೂರ್ಣ ಸಂಗೀತ ನೃತ್ಯಗಳ ಕಾರ್ಯಕ್ರಮಗಳ ಜೊತೆ ನಡೆಯಲಿದೆ ಎಂದು ಡಾ ಮೋಹನ್ ಆಳ್ವಾ ತಿಳಿಸಿದರು. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪುತ್ತಿಗೆಯ ವಿವೇಕಾನಂದ ನಗರದಲ್ಲಿರುವ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆಯಲ್ಲಿ ಆಳ್ವಾಸ್ ವಿರಾಸತ್ ನಡೆಯಲಿದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನಡೆಸುವ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ ಈ ಬಾರಿ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಿಸುತ್ತಿದೆ. ಆಳ್ವಾಸ್ ವಿರಾಸತ್ ಸಭಾ ಕಾರ್ಯಕ್ರಮವು ಜನವರಿ 4ರಂದು ನಡೆಯಲಿದ್ದು, ಸಂಜೆ ಸಾಂಸ್ಕೃತಿಕ ಮೆರವಣಿಗೆಯ ಮೂಲಕ ಉದ್ಘಾಟನಾ ಸಮಾರಂಭವೂ ನಡೆಯಲಿದೆ. ಆಳ್ವಾಸ್ ವಿರಾಸತ್ 2019 ನಿಟ್ಟೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾ ಎನ್ ವಿನಯ್ ಹೆಗ್ಡೆಯವರು ಉದ್ಘಾಟಿಸಲಿದ್ದಾರೆ. 2019 ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 4ನೇ ತಾರೀಕು ಶುಕ್ರವಾರ ಸಂಜೆ 7ರಿಂದ ಇದು ಪ್ರಾರಂಭದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಅದು 5:15 ಗಂಟೆಗೆ ಸರಿಯಾಗಿ ನಮ್ಮ ಸಣ್ಣ ಮೆರವಣಿಗೆ ಪ್ರಾರಂಭ ಆಗ್ತದೆ. ಅದು ಒಂದು ದಿನ ಮಾತ್ರ ಸಭಾ ಕಾರ್ಯಕ್ರಮ ಇದ್ದು, ಉಳಿದ 2 ದಿನಗಳಲ್ಲಿ ಸಭಾ ಕಾರ್ಯಕ್ರಮಗಳು ಇರುವುದಿಲ್ಲ. ಕೇವಲ ದೀಪ ಪ್ರಜ್ವಲನ ಮಾತ್ರ ಇರುವುದು. ಸಂಜೆ 5:15ಕ್ಕೆ ಸಾಂಸ್ಕೃತಿಕ ಮೆರವಣಿಗೆ ಮೂಲಕ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಗಿ 5:30ರಿಂದ 6:45ರವರೆಗೆ ಕೇವಲ 1:15 ಗಂಟೆ ಉದ್ಘಾಟನಾ ಸಮಾರಂಭ ಮೀಸಲಿಟ್ಟೆವು. ಉದ್ಘಾಟನೆಗೆ ನಿಟ್ಟೆ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎನ್ ವಿನಯ್ ಹೆಗ್ಡೆ ಅವರು ಬರ್ತಾ ಇದ್ದಾರೆ. ಅವರು ಒಂದು ನಿಟ್ಟೆ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ನಿಟ್ಟೆ ಡಿಎಂಸಿ ವಿಶ್ವವಿದ್ಯಾಲಯದ ಕುಲಪತಿಗಳು, ಸಂಸ್ಕೃತಿ ಕ್ರೀಡಾ ಪ್ರೇಮಿಗಳು, ಉದಾರ ಮಾನವತಾವಾದಿಗಳು ಆಗಿರುವ ಶ್ರೀ ವಿನಯ್ ಹೆಗ್ಡೆ ಅವರು ಆಳ್ವಾಸ್ ವಿರಾಸತ್ 2019 ಉದ್ಘಾಟಿಸಲಿದ್ದಾರೆ. ಆಳ್ವಾಸ್ ವಿರಾಸತ್ನ ರಜತ ಮಹೋತ್ಸವದ ಗೌರವಾರ್ಥಕವಾಗಿ ಭಾರತೀಯ ಅಂಚೆ ಇಲಾಖೆಯು ವಿಶೇಷ ಅಂಚೆ ಲಕೋಟೆಯನ್ನ ಈ ಸಂದರ್ಭದಲ್ಲಿ ಹೊರತರ್ತಿದ್ದು, ಇದರ ಬಿಡುಗಡೆಯು ಸಭಾ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಇನ್ನು ಈ ವರ್ಷದ ಆಳ್ವಾಸ್ ವಿರಾಸತ್ 2019 ಪ್ರಶಸ್ತಿಗೆ ಖ್ಯಾತ ಹಿನ್ನೆಲೆ ಗಾಯಕ, ಗಜಲ್ ಹಾಡುಗಾರ, ಸಂಗೀತ ಸಂಯೋಜಕ, ಫ್ಯೂಷನ್ ಸಂಗೀತ ಸಾಧಕ ಹರಿಹರನ್ ಭಾಜನರಾಗಿದ್ದಾರೆ. ಇನ್ನು ಜನವರಿ 4, 5 ಮತ್ತು 6ರಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೋರಂಜಿಸಲಿವೆ. 6ರಂದು ರವಿವಾರ ಸಂಜೆ 6ರಿಂದ 8ರವರೆಗೆ ಶಂಕರ್ ಮಹಾದೇವ್ ಅವರ ಮಕ್ಕಳಾದಂಥ ಸಿದ್ಧಾರ್ಥ್ ಮಹಾದೇವನ್ ಮತ್ತು ಶಿವ ಮಹಾದೇವನ್ ತಂಡದಿಂದ ಚಿತ್ರದ ಸಂಜೆ 8:10ರಿಂದ 9ರವರೆಗೆ ಪರಂಪರಾ ಕೋಲ್ಕತ್ತಾ ಅವರಿಂದ ರಂಗಭಾರತಿ ಕಲ್ಚರ್ ಆಫ್ ಭರತನಾಟ್ಯಂ ಹಾಗೂ ರಾತ್ರಿ 9:30ರಿಂದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಡೆಸುವ. ಈಗಾಗಲೇ ಈ ವರ್ಷದ ಆಳ್ವಾಸ್ ಪೂರ್ಣ ವಿರಾಸತ್ ಪ್ರಾರಂಭ ಆಗಿದೆ. ಚಿತ್ರಕಲಾವಿದರು, ಅದು ಕ್ಯಾನ್ವಸ್ ಅನ್ನು ಮುಂದಿಟ್ಟುಕೊಂಡಿರುವ ಚಿತ್ರಕಲಾವಿದರು, ಹಾಗೆ ಶಿಲ್ಪ ಕಲಾವಿದರು ಮರ ಕಲ್ಲನ್ನು ಮುಂದಿಟ್ಟುಕೊಂಡು, ಅದೇ ರೀತಿ ಎರಕ ಶಿಲ್ಪ ಮಾಡುವಂಥ ಲೋಹಶಿಲ್ಪ ಕಲಾವಿದರು, ಇನ್ನು ಟೆರಿಕೋಟ ಆಮಣ್ಣಿನ ಕಲಾವಿದರು, ದೇಶದ ಒಂದು 60 ಕಲಾವಿದರೊಂದು ಈಗಾಗಲೇ ಕ್ಯಾಂಪ್ಗಳು ಪ್ರಾರಂಭ ಆಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಸಂಸ್ಥೆಯ ಪಿಆರ್ಒ ಡಾ ಪದ್ಮನಾಭ ಶೆಣೈ, ಕನ್ನಡ ವಿಭಾಗದ ಮುಖ್ಯಸ್ಥ ವೇಣುಗೋಪಾಲ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.